ವಾರ್ತೆಗಳು ಓದ್ತಿರೋರು ಅದು ನಾರಾಯಣ ಡಿಸೋಜ. ನಿನ್ನೆ ಸಂಜೆ 6 ಗಂಟೆ ವೇಳೆಗೆ ಅವರ ಗಡೈಕಲ್ಲಿಂದ ಹೊರಗೆ ಬಂದಾಗಿ ನಮಗೆ ರಿಪೋರ್ಟ್ ಸಿಕ್ಕಿದೆ. ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಅವರು ಏನು ಹೇಳ್ತಾರೆ ಆಮೇಲೆ ಅವರು ಹೌದು. ನಿನ್ನೆ ನಮ್ಮ ಮೀಡಿಯಾ ರಿಪೋರ್ಟ್ ಬಂದಂತ ನ್ಯೂಸ್ ಪ್ರಕಾರ ನಿನ್ನೆ ಸಾಯಂಕಾಲವರೆಗೆ ಇಲ್ಲಿದ್ರು ಅವರು ನಿನ್ನೆ ಸಾಯಂಕಾಲ ಇಲ್ಲಿಂದ ಬೆಳ್ತಂಗಡಿ ಮಾರ್ಗವಾಗಿ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ನೇರವಾಗಿ ಓಡಿದ ಸುದ್ದಿ ಬಲ್ಲ ಮೂಲಕ ತಿಳಿದು ಬಂದಿದೆ. ಆದ್ರೆ ಅವರಲ್ಲಿ ಮಾಡಿರುವಂತ ಕೆಲಸಗಾರರು ಏನು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಪತ್ತೆ ಹಚ್ತಾ ಇದ್ದೇವೆ. ನಾವಿಲ್ಲಿ ಸರ್ಚ್ ಮಾಡ್ತಾ ಇದ್ದೇವೆ. ಮೋಸ್ಟ್ಲಿ ಅವರು ನಿನ್ನೆ ಇಲ್ಲಿ ಕೂತ್ಕೊಂಡ ದೃಶ್ಯ ಕಾಣ್ತಾ ನೋಡಿ, ದೃಶ್ಯ ಕಾಣ್ತಾ ಇದೆ. ಅವ್ರು ಕೂತ್ಕೊಂಡವರ ಕೈ ಬೆರಳಿಂದ ಇದರ ಕೆತ್ತನೆ ದೃಶ್ಯ ನಮ್ಗೆ ಗೋಚರಿಸ್ತಾ ಇದೆ. ಈ ಡಿಲ್ ಆಗಿರೋ ದೃಶ್ಯ ಸಾಧಾರಣ ಅವರ ಡಿಲ್ ಆಗಿರ್ಬೇಕು. ಅವರು ಮೋಸ್ಟ್ಲಿ ಅವರು ಯಾವ ಆಯುಧದಿಂದ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ, ಅಂತ ಬಹಳ ಚೆನ್ನಾಗಿದೆ ನೋಡಿ. ಇದು ಅವರ ಕೈ ಇಟ್ಟಂತ ಜಾಗ, ಇಲ್ಲಿ ಪಂಕ್ತಿ ಬಂದಿದೆ ನೋಡಿ. ಕಾರ್ತಿಕ್ ನಮಗೆ ಬಹಳಷ್ಟು ವರದಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಕಾರ್ತಿಕ್. ಇದೀಗ ಒಂದು ಬ್ರೇಕ್. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.